ಹೊನ್ನಾವರ ಕುಡುಬಿ ಕೂಡುಕಟ್ಟು ನೀರ್ಕೆರೆ ಇದರ ವಾರ್ಷಿಕ ಹೋಳಿ ಶಿಗ್ಮೋ ಉತ್ಸವದ ಅಂಗವಾಗಿ ಕಂಬಳ ಕ್ಷೇತ್ರದ ಚಿನ್ನದ ಓಟಗಾರ ಮಿಜಾರು ಅಶ್ವತ್ಥಪುರ ಶ್ರೀನಿವಾಸಗೌಡ ಅವರನ್ನು ಸನ್ಮಾನಿಸಲಾಯಿತು. ಇದಕ್ಕೂ ಮೊದಲು ಕುಡುಬಿ ಜನಾಂಗದ ಸಾಂಪ್ರದಾಯಿಕ ಗುಮಟೆ ನೃತ್ಯ, ಕೋಲಾಟ ಹಾಗೂ ಕೂಡುಕಟ್ಟಿನ ಸದಸ್ಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ತೆಂಕಮಿಜಾರು ಪಂಚಾಯತ್ ಮಾಜಿ ಅಧ್ಯಕ್ಷ ಹೊನ್ನಪ್ಪ ಗೌಡ, ಗುರಿಕಾರ ಸಂಜೀವ ಗೌಡ, ಕೂಡುಕಟ್ಟಿನ ಅಧ್ಯಕ್ಷ ಶಿವಪ್ಪ ಗೌಡ, ಪರಶುರಾಮ ಗೌಡ ಮೊದಲಾದವರು ಉಪಸ್ಥಿತರಿದ್ದರು.